ಬಲರಾಮ ಆಚಾರ್ಯ ಜಿಎಲ್ ಉದ್ಯಮ ಸಾಮಾಜಿಕ ಕ್ಷೇತ್ರದ ಅನನ್ಯ ಸಾಧಕರು. ಮೂಲತಃ ಪುತ್ತೂರಿನವರು. ಇವರ ತಂದೆ ಜಿಎಲ್ ಆಚಾರ್ಯರು ಕರಾವಳಿ ಜಿಲ್ಲೆಯ ಸ್ವರ್ಣೋದ್ಯಮ ಕ್ಷೇತ್ರದಲ್ಲಿ ತಮ್ಮದೇ ಛಾಪು ಮೂಡಿಸಿದವರು. ತಂದೆ ಸ್ಥಾಪಿಸಿದ ಸಂಸ್ಥೆಯನ್ನ ಪುತ್ತೂರಿನ ಹೆಮ್ಮೆಯ ಸಂಸ್ಥೆಯಾಗಿ ಬೆಳೆಸಿದ್ದಾರೆ. ವ್ಯವಹಾರ ಕ್ಷೇತ್ರದ ಜೊತೆಗೆ ಜಿಎಲ್ ಆಚಾರ್ಯ ಫೌಂಡೇಶನ್ ಮೂಲಕ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಕ್ಷೇತ್ರದಲ್ಲೂ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರ ಜನಪರ ಕಾಳಜಿ ಉದ್ಯಮ ರಂಗದಲ್ಲಿನ ಯಶಸ್ಸನ್ನ ಪರಿಗಣಿಸಿ ವಿಜಯವಾಣಿ ದಿಗ್ವಿಜಯ ನ್ಯೂಸ್ ವಿಜಯರತ್ನ ಅವಾರ್ಡ್ ನೀಡಿ ಸನ್ಮಾನಿಸುತ್ತಿದೆ. ಪುತ್ತೂರಿನ ಉದ್ಯಮಿ, ಸಮಾಜ ಸೇವಕ, ಶಿಕ್ಷಣ ತಜ್ಞನೂ ಕೂಡ ಹೌದು. ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳಿಗೆ ನೆರವಾಗುತ್ತಾ ಸಾಗುತ್ತಿರುವಂತಹ ಸಮಾಜ ಸೇವಕ ಜಿಎಲ್ ಬಲರಾಮ ಆಚಾರ್ಯ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಒಂದು ಪ್ರಶಸ್ತಿ ಬಂದಿದೆ. ಅದು ವಿಜಯವಾಣಿ ದಿಗ್ವಿಜಯ ವಾಹಿನಿಯವರು ಅಂದರೆ VRL ಮೀಡಿಯಾದವರು ಕೊಟ್ಟಿರುವಂತಹ ಪ್ರಶಸ್ತಿ. ಆ ಪ್ರಶಸ್ತಿಯ ಬಗ್ಗೆ ಅವರ ಹತ್ರ ಮಾತನಾಡಬೇಕು. ಹೇಗೆ ವಿಜಯರತ್ನ ಪ್ರಶಸ್ತಿಯನ್ನು ಪಡೆದಿರುವಂಥ ಬಲರಾಮಾಚಾರ್ಯ ನಮ್ಮ ಜೊತೆಗಿದ್ದಾರೆ. ಸರ್, ನಿಮಗೆ ವಿಜಯರತ್ನ ಪ್ರಶಸ್ತಿ ಪಡೆದಿದ್ದಕ್ಕಾಗಿ ಸುದ್ದಿ ಕಡೆಯಿಂದ ವಿಶೇಷವಾದ ಅಭಿನಂದನೆ. ಧನ್ಯವಾದಗಳು ಸರ್. ಪ್ರಶಸ್ತಿ ಬಂದಿದೆ, ಮತ್ತೆ ನಿಮ್ಮ ಜವಾಬ್ದಾರಿ ಹೆಚ್ಚಾಗಿದೆ. ಈ ಪ್ರಶಸ್ತಿ ಬಗ್ಗೆ, ಈ ಪ್ರಶಸ್ತಿ ಅಪ್ರೋಚ್ ಬಗ್ಗೆ ಏನು ಹೇಳ್ತೀರಿ? ಈ ಪ್ರಶಸ್ತಿಯನ್ನು ಅವರ ವಿಜಯವಾಣಿಯ ಇಲ್ಲಿಯ ಲೋಕಲ್ ರೆಪ್ರೆಸೆಂಟೇಟಿವ್ ಯಾರಿದ್ದಾರೆ ಅವರು ಬಂದು ನಮ್ಮನೆ ಅಪ್ರೋಚ್ ಆಗಿ ಹೇಳಿದರು, ಹೀಗೆ ನಾವು ಒಂದು ರಾಜ್ಯಾದ್ಯಂತ ಈ ರೀತಿ ನಾವು ಕೆಲವರನ್ನು ಗುರುತಿಸಿ ಕೊಡ್ತಾ ಇದ್ದೇವೆ. ಜಿಲ್ಲೆಯಿಂದ ಸುಮಾರು 2 ಜನ, ದಕ್ಷಿಣ ಕಡೆಯಿಂದ 2 ಅಥವಾ 3 ಜನಕ್ಕೆ ನಾವು ಸೆಲೆಕ್ಟ್ ಮಾಡ್ತಾ ಇದ್ದೇವೆ. ಆದರೆ ಏನು ಸೆಲೆಕ್ಟ್ ಮಾಡಲಿಕ್ಕೆ ಏನು ನಿಮ್ಮದು ಮಾನದಂಡ ಏನು ಅಂತೇಳಿ ನಾನು ಅವ್ರ ಹತ್ರ ಕೇಳಿದೆ. ಅವ್ರು ಹೇಳಿದರು, ಮುಖ್ಯವಾಗಿ ನಿಮ್ಮ ವ್ಯವಹಾರದಲ್ಲಿ ನೀವು ಒಳ್ಳೆ ಬೆಳವಣಿಗೆ, ಗ್ರೋತ್ ಮತ್ತು ಎಕ್ಸ್ಪಾನ್ಷನ್ ಮಾಡಿ, ಜಾಬ್ ಕ್ರಿಯೇಷನ್ ಅಂದರೆ ಉದ್ಯೋಗವನ್ನು ಯಾರು ಜಾಸ್ತಿ ಸೃಷ್ಟಿ ಮಾಡಿ ಕೊಡ್ತಾ ಇದ್ದಾರೆ ಅದು ಒಂದು ನಾವು ಪರಿಗಣನೆಗೆ ತಗೊಳ್ಳುವಂಥದ್ದು. ಅದರ ಒಟ್ಟಿಗೆ ಬರೀ ವ್ಯವಹಾರ ಮಾತ್ರ ಅಲ್ಲ, ಸ್ವಲ್ಪ ಸಮಾಜಮುಖಿಯಾಗಿಯೂ ಕೆಲಸ ಮಾಡೋದು, ಅದನ್ನು ನೋಡ್ತೇವೆ. ನೀವು ಬೇರೆ ಬೇರೆ ರಂಗಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಹಾಗಾಗಿ ನಿಮ್ಮನ್ನಾಗಿದೆ. ನಾವು ಬರೇ ಇದರಲ್ಲಿ ರಾಜಕೀಯ ಅಥವಾ ಆ ರೀತಿ ನಾವು ಇದರಲ್ಲಿ ಹೋಗ್ತಾ ಇಲ್ಲ. ಈ ರೀತಿ ನಾವು ಸೆಲೆಕ್ಟ್ ಮಾಡಿದ್ದೇವೆ. ನೀವು ಅದನ್ನು ಸ್ವೀಕಾರ ಮಾಡಬೇಕು, ತಗೊಳ್ಬೇಕು, ನೀವು ಬರಬೇಕು. ಅದಕ್ಕೆ ಹೀಗಿದೆ, ಬೆಂಗಳೂರಿನಲ್ಲಿ ಪ್ರೋಗ್ರಾಮ್ ಆಗುತ್ತೆ ಅಂತೆಲ್ಲ ಹೇಳಿದರು. ಆಯಿತು ಅಂತೇಳಿ ನಾವು ಒಪ್ಪಿಕೊಂಡೇವೆ ಅದಕ್ಕೆ. ಹಾಗೆ ಅವರು ಬಹುಶಃ ಅವರು ಹೇಳಿದರು, ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಇನ್ನೊಬ್ಬರು ಉಜಿರೆಯಲ್ಲಿ ಒಬ್ಬರಿಗೆ ಲಕ್ಷ್ಮೀ ಇಂಡಸ್ಟ್ರೀಸ್ ಅಂತೇಳಿ ಅವರಿಗೆ ಕೊಡ್ತಾ ಇದ್ದೇವೆ ಮತ್ತು ನಿಮಗೆ ಇಲ್ಲಿ ನಾವು ಸೆಲೆಕ್ಟ್ ಮಾಡಿದ್ದೇವೆ ಅಂತೇಳಿ ಹೇಳಿದರು. ಹಾಗೆ ಒಪ್ಪಿಕೊಂಡೆ, ಸಂತೋಷದಿಂದ ಸಿಕ್ಕಿದೆ. ಸುಧಾಕರ್ ಮತ್ತು ಆನಂದ್ ಸಂಕೇಶ್ವರ್ ಅವರು ಪ್ರಶಸ್ತಿಯನ್ನು ಕೊಟ್ಟರು. ಆ ಸಂದರ್ಭದಲ್ಲಿ ಏನು ಅನಿಸ್ತದೆ? ಇದು ನಮ್ಮ ಸಂಸ್ಥೆಗೊಂದು ಹೆಮ್ಮೆಯ ಒಂದು ಕ್ಷಣ ಅಂತ ಅನಿಸಿತು. ಅಂದರೆ ತಂದೆಯವರು 57ರಲ್ಲಿ ಪ್ರಾರಂಭ ಮಾಡಿದ ಸಂಸ್ಥೆ ಒಳ್ಳೆ ಅಡಿಪಾಯವನ್ನು ಹಾಕಿ ಕೊಟ್ಟಿದ್ದಾರೆ ಅವರು. ಅದನ್ನು ನಾವು ಬೆಳೆಸ್ಕೊಂಡು ಬಂದಿದ್ದೇವೆ, ದೇವರ ದಯದಿಂದ ಮತ್ತು ಜನರ ಪ್ರೋತ್ಸಾಹದಿಂದ ಬೆಳೆಸ್ಕೊಂಡು ಬಂದಿದ್ದೇವೆ. ಅವರ ಮಾನದಂಡವೂ ಅಷ್ಟೇ. ಅವರು 2 ಕ್ಯಾಟಗರಿಯಲ್ಲಿ ಕೂಡ ಸೆಲೆಕ್ಟ್ ಮಾಡಿದ್ದಾರೆ ವಿಜಯರತ್ನ ಅವಾರ್ಡನ್ನು. ಒಂದು ಫಸ್ಟ್ ಜನರೇಷನ್ ಅಚೀವರ್ಸ್, ಅವರೇ ಪ್ರಾರಂಭ ಮಾಡಿ ಅವರೇ ಬೆಳವಣಿಗೆ ಮಾಡಿ ವ್ಯವಹಾರವನ್ನು ಮೇಲೆ ತಂದವರು. ಇನ್ನೊಂದು ಸೆಕೆಂಡ್ ಜನರೇಷನ್, ಅಂದರೆ ಯಾರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಆಲ್ರೆಡಿ ಇತ್ತು, ಅವರು ಮತ್ತೆ ಅದನ್ನು ಎತ್ತರಕ್ಕೆ, ಹೆಚ್ಚಿನ ಒಂದು ಮಟ್ಟಕ್ಕೆ ತೆಗೆದುಕೊಂಡು ಹೋದವರು, ಹಾಗೆ ಸಮಾಜಮುಖಿಯಾಗಿ ಕೆಲಸ ಮಾಡುವವರು. ಈ ರೀತಿಯಲ್ಲಿ ಅವರು ಕೊಟ್ಟಿದ್ದರು. ಹಾಗೆ ಭಾಳ ಹೆಮ್ಮೆ ಅನಿಸಿತು. ಸಂಸ್ಥೆಗೆ ಇನ್ನೂ ಇದೊಂದು ಗರಿಮೆ ಅಂತೇಳಿ ಅನ್ನಿಸಿತು. ಮತ್ತು ಮತ್ತೆ ನಾವು ವ್ಯವಹಾರ ಕ್ಷೇತ್ರದಲ್ಲಿ ಆಗಲಿ ಅಥವಾ ಸಾಮಾಜಿಕ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕು ಅಂತ ಹೇಳೋ ಒಂದು ಹುಮ್ಮಸ್ಸು ಕೂಡ ಇದರಿಂದ ಬರ್ತದೆ ಈ ರೀತಿಯ ಅವಾರ್ಡ್ಗಳಿಂದ. ಜಿಎಲ್ ಆಚಾರ್ಯ ಜ್ಯುವೆಲ್ಲರ್ಸ್ ಅಂತಂದರೆ ಈಗೊಂದು ಪ್ರತಿಷ್ಠಿತ ಸಂಸ್ಥೆಯಾಗಿದೆ. ಪುತ್ತೂರು, ಸುಳ್ಯ, ಹಾಸನ, ಕುಶಾಲನಗರ ಹೀಗೆ ಬೇರೆ ಬೇರೆ ಕಡೆ ನಿಮ್ಮ ಶಾಖೆಗಳನ್ನು ವಿಸ್ತರಿಸಿದ್ದೀರಿ. ಎಷ್ಟು ಚಾಲೆಂಜಿಂಗ್ ಆಗಿತ್ತು ಸರ್? ಯಾಕೆಂತಂದರೆ ಅಪ್ಪನಿಂದ ನೀವು ನಡೆಸುವಂಥ ಸಂದರ್ಭದಲ್ಲಿ ಹೀಗೆ ಎಕ್ಸ್ಪ್ಯಾನ್ಷನ್ ಆಗುವಂಥದ್ದು ಅದೆಲ್ಲ ಯಾವ ರೀತಿಯಾಗಿ ಚಾಲೆಂಜಿಂಗ್ ಆಗಿತ್ತು? ವ್ಯವಹಾರದಲ್ಲಿ ಯಾವಾಗಲೂ ಚಾಲೆಂಜಸ್ ಇದ್ದದ್ದೇ. ಆದರೆ ನಮ್ಮ ಫಂಡಮೆಂಟಲ್ ವ್ಯಾಲ್ಯೂಸ್, ನಮ್ಮ ಮೂಲಭೂತವಾದ ನಮ್ಮ ಏನು ಇದು ತತ್ವಗಳಿವೆ, ಅದನ್ನು ನಾವು ಬಿಟ್ಟು ಕೊಡದೆ ನಾವು ಇದನ್ನು ಮುಂದುವರಿಸ್ತಾ ಹೋಗಬೇಕು ಮತ್ತು ಹೊಸತನವನ್ನು ಯಾವಾಗಲೂ ನಮ್ಮದಾಗಿಸ್ಕೊಳ್ಬೇಕು. ಹಾಗಾದರೆ ವ್ಯವಹಾರ ಬೆಳೆಸಲಿಕ್ಕೆ ಆಗ್ತದೆ. ಮೂಲಭೂತ ಇದೇನು ಅಂತ ಹೇಳಿದರೆ ನಮ್ಮದು ಟ್ರಾನ್ಸ್ಪೆರೆನ್ಸಿ, ನಾವು ಇದ್ದದ್ದನ್ನು ಇದ್ದ ಹಾಗೆ ಕಸ್ಟಮರ್ಸಿಗೆ ಹೇಳಿ ನಾವು ಕೊಡುವಂಥದ್ದು ಮತ್ತು ಕ್ವಾಲಿಟಿಯನ್ನು ಮೇಂಟೈನ್ ಮಾಡುವಂಥದ್ದು ಮತ್ತು ಒಳ್ಳೆಯ ಸೇವೆಯನ್ನು ಕೊಡುವಂಥದ್ದು. ಇದು ನಮ್ಮ ಪರಂಪರಾಗತವಾಗಿ ಬಂದಂದರೆ ತಂದೆಯವರೇ ಇದನ್ನು ಹಾಕಿಕೊಟ್ಟ ದಾರಿ, ಅದನ್ನು ನಾವು ಅನುಸರಿಸಿಕೊಂಡೆವು ಒಂದು ಬದಿಯಿಂದ. ಇನ್ನೊಂದು ರೀತಿ ಹೇಳೋದಾದರೆ ಹೊಸತನ ಬರ್ತಾ ಇದ್ದ ಹಾಗೆ ನಾವು ಅದಕ್ಕೆ
ಒಗ್ಗಿಕೊಳ್ಬೇಕಾಗ್ತದೆ. ವ್ಯಾಪಾರದಲ್ಲಿ ಟ್ರೆಂಡ್ಗಳು ಚೇಂಜ್ ಆಗ್ತದೆ, ಇದ್ದ ಹಾಗೆ ಇರುವುದಿಲ್ಲ. ಹೆಚ್ಚೆಚ್ಚು ವಿನ್ಯಾಸಗಳು, ಬೇರೆ ಬೇರೆ ಊರಿನ ವಿನ್ಯಾಸಗಳು ಎಲ್ಲವೂ ನಾವು ಒಂದೇ ಸೂರಿನಡಿಯಲ್ಲಿ ಗ್ರಾಹಕರಿಗೆ ಲಭ್ಯವಾಗುವಂತೆ ಮಾಡುವಂಥದ್ದು ಒಂದು ಜವಾಬ್ದಾರಿ ಇದೆ. ಇದಕ್ಕೆ ನಾವು ಒಗ್ಗಿಕೊಳ್ತಾ ಹೋಗಬೇಕು. ಇನ್ನು ಕ್ವಾಲಿಟಿ, ಈಗ ಈ 916 ಚಿನ್ನಾಭರಣಗಳ ಒಂದು ಟ್ರೆಂಡ್ ಬಂದಾಗ ಬಹುಶಃ ನನಗೆ ಬಹಳ ಹೆಮ್ಮೆ ಅನ್ನಿಸ್ತದೆ. 916 ಇಲ್ಲಿ ಪುತ್ತೂರಿನಲ್ಲಿ ಕೂಡ ಹೌದು, ಹಾಸನದಲ್ಲಿ ನಾವು ಪ್ರಾರಂಭ ಮಾಡುವಾಗಲೂ ಆಗಬಹುದು, ಅಲ್ಲಿ ಇರಲಿಲ್ಲ ಸ್ಥಳೀಯವಾಗಿ. 916 ಚಿನ್ನಾಭರಣಗಳನ್ನು ನಾವು ಮಾರುಕಟ್ಟೆಗೆ ಪರಿಚಯಿಸಿದ ಒಂದು ಹೆಗ್ಗಳಿಕೆ ಇದೆ, ನಮಗೆ ಒಂದು ಸಮಾಧಾನ ಇದೆ. ಒಳ್ಳೆ ಉತ್ತಮ ಗುಣಮಟ್ಟವನ್ನು ನಾವು ಕೊಡ್ತಾ ಇದ್ದೇವೆ ಅಂತೇಳಿ. ಅದೇ ರೀತಿ ಹಾಲ್ಮಾರ್ಕ್ ಇಂಟ್ರೊಡ್ಯೂಸ್ ಆದಾಗಲೂ ಹಾಗೆ ಫಸ್ಟಿಗೆ ನಾವು ಅದನ್ನು ಹಾಲ್ಮಾರ್ಕ್, ನಾವು ಸಹ ಅದನ್ನು ಆ ಸ್ಕೀಮಿಗೆ ಸೇರಿಕೊಂಡು ವಾಲಂಟರಿ ಆಗಿ, ಆಗ ಕಂಪಲ್ಸರಿ ಏನು ಇರಲಿಲ್ಲ, ಸೇರಿಕೊಂಡು ನಾವು ಹಾಲ್ಮಾರ್ಕಿಗೆ ನಾವು ಹೋದೆವು, ಆ ಸ್ಕೀಮಿಗೆ ಹೋದೆವು. ನಮ್ಮ ಆಭರಣಗಳನ್ನು ಹಾಲ್ಮಾರ್ಕ್ ಮಾಡಲಿಕ್ಕೆ ಶುರು ಮಾಡಿದೆವು. ಈ ರೀತಿ ಹೊಸತನ ಹೊಸ ಹೊಸ ವಿಷಯಗಳು ಬಂದಾಗ ನಾವು ಅದಕ್ಕೆ ಒಗ್ಗಿಕೊಂಡು ಹೋದರೆ ನಮ್ಮ ವ್ಯವಹಾರ ವೃದ್ಧಿ ಆಗ್ತದೆ. ಮತ್ತು ಗ್ರಾಹಕರು ನಮಗೆ ಸಪೋರ್ಟ್ ಮಾಡ್ತಾರೆ, ಅದು ಇದ್ದದ್ದೇ. ಹಾಗಾಗಿ ಈ ರೀತಿ ನಮ್ಮದು ಒಂದು ರೀತಿ ಬೆಳವಣಿಗೆ ಆಗ್ತಾ ಬಂತು. GL ಸಂಸ್ಥೆಯಲ್ಲಿ ಗ್ರಾಹಕರಿಗೆ ಅತ್ಯುತ್ತಮವಾದಂಥ ಸೇವೆ ಒದಗಿಸ್ತಾರೆ ಅನ್ನುವಂಥದ್ದು ಗ್ರಾಹಕರೆಲ್ಲರೂ ಕೂಡ ಮಾತನಾಡುವಂಥದ್ದು, ಪುತ್ತೂರಿಗೆ ಜನಜನಿತವಾಗಿ ಗೊತ್ತಿರುವಂಥದ್ದು. ಗ್ರಾಹಕರಿಗೆ ಸೇವೆ ಒದಗಿಸುವುದು ಜೊತೆಗೆ ಸಮಾಜ ಸೇವೆ, ಈ ಸಮಾಜ ಸೇವೆಗೆ ತಂದೆಯಂತೆ ನೀವು ಒಗ್ಗಿಕೊಂಡಿದ್ದು ಹೇಗೆ ಅಂತ? ತಂದೆಯವರು ಮೊದಲಿಂದಲೂ ಸಾರ್ವಜನಿಕವಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ ಮತ್ತು ಎಜುಕೇಷನ್ ಫೀಲ್ಡ್ ಮತ್ತು ಎಲ್ಲ ಸಾಹಿತ್ಯ ಕ್ಷೇತ್ರದಲ್ಲಿ ಅವರು ಪುತ್ತೂರು ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಇದನ್ನೆಲ್ಲ ಮಾಡೋದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ನಮಗೂ ಕೂಡ ಈ ರೀತಿ ಮಾಡಬೇಕು. ಬೇರೆ ಬೇರೆ ಕ್ಷೇತ್ರದಲ್ಲಿ ಅವರು ರೋಟ್ರಿಯಲ್ಲಿ ತುಂಬ ಸಕ್ರಿಯವಾಗಿದ್ದರು, ಪಾಸ್ಟ್ ಪ್ರೆಸಿಡೆಂಟ್. ಆಗ ನಾವು ರೋಟ್ರಿಯಲ್ಲಿ ನಾವು ಭಾಗವಹಿಸಿದ್ದೆವು ಕುಟುಂಬ ಸದಸ್ಯರಾಗಿ. ಇದನ್ನು ನೋಡಿಕೊಂಡು ನಾವು ಕೂಡ ಈ ರೀತಿ ಒಂದು ಸಮಾಜಮುಖಿಯಾಗಿ ಇರಬೇಕು. ನಾವು ಬರೀ ವ್ಯವಹಾರ ಕ್ಷೇತ್ರದಲ್ಲಿ ವೃದ್ಧಿ ಮಾಡಿಕೊಂಡ್ರೆ ಸಾಲದು ತೇಳೋ ಒಂದು ಮೈಂಡ್ಸೆಟ್ ತನ್ನಷ್ಟಕ್ಕೆ ಬರ್ತದೆ. ಆ ರೀತಿ ಶುರುವಿಗೆ ರೋಟರಿ ಕ್ಲಬ್ಬಿನಲ್ಲಿ ಇಲ್ಲಿ ಪ್ರಾರಂಭ ಮಾಡುವಾಗ ರೋಟರಿ ಕ್ಲಬ್ನಲ್ಲಿ ನಾವು ಸೇರಿಕೊಂಡೆವು. ಮತ್ತು ಮುಂದಕ್ಕೆ ರೋಟರಿ ಕ್ಲಬ್ಬಿನಲ್ಲಿ ರೋಟರಿ ಅಧ್ಯಕ್ಷನಾಗಿ ನಮಗೆ ಇಲ್ಲಿ ಒಂದು ಒಳ್ಳೆ ಪ್ರಾಜೆಕ್ಟನ್ನು ಮಾಡುವ ಒಂದು ಅವಕಾಶ ಸಿಕ್ಕಿತು. ಎಲ್ಲರಿಗೂ ಟೀಮ್ ವರ್ಕ್ ನಾನು ಒಬ್ಬನೇ ಮಾಡಿದ್ದ ಖಂಡಿತ ಹೇಳಲಾರೆ. ನಾನು ಅಧ್ಯಕ್ಷನಾಗಿದ್ದಾಗ ಇಲ್ಲಿ ರೋಟರಿ ಕ್ಯಾಂಪ್ಕೋ ಬ್ಲಡ್ ಬ್ಯಾಂಕನ್ನು ನಾವು ಸ್ಥಾಪಿಸಿದೆವು. ಇನ್ನು ಅದೇ ರೀತಿ ಶ್ರೀಯುತ ದಿವಂಗತ ರಾಮಭಟ್ರು ಅವರು ಒಂದು ರೀತಿ ನಮಗೆ ಸ್ಫೂರ್ತಿಯಾಗಿದ್ದರು. ಅವ್ರು ಹೇಳಿದರು, ನೀವೆಲ್ಲ ಇದಕ್ಕೆ ವಿದ್ಯಾವರ್ತಕ ಸಂಘಕ್ಕೆ, ಆಗ ಪುತ್ತೂರು ಎಜುಕೇಷನ್ ಸೊಸೈಟಿ, ಈಗ ವಿವೇಕಾನಂದ ವಿದ್ಯಾವರ್ತಕ ಸಂಘ, ಇದರಲ್ಲಿ ನೀವು ಸ್ವಲ್ಪ ಸಕ್ರಿಯವಾಗಿ ಕೆಲಸ ಮಾಡಬೇಕು ಅಂತೇಳಿ. ಈಗ ಕಳೆದ ಒಂದು 3 ದಶಕಕ್ಕಿಂತ ಜಾಸ್ತಿ ಸಮಯದಿಂದ ನಾನು ಅದರಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಹೀಗೆ ಅವಕಾಶಗಳು ಬಂದಾಗ, ಅವಕಾಶಗಳು ಬರುವಂಥದ್ದು ಮುಖ್ಯ, ಒಳ್ಳೆಯ ಅವಕಾಶಗಳು, ಅದನ್ನು ನಾವು ಸ್ವೀಕರಿಸುವಂಥದ್ದು ಅಷ್ಟೇ ಮುಖ್ಯ ಆಗ್ತದೆ. ಅದು ಎರಡು ಒಟ್ಟಿಗೆ ಆದಾಗ ಅದೊಂದು ದೇವರ ದಯೆ, ನಮಗೊಂದು ಸ್ವಲ್ಪ ಸಮಾಜಮುಖಿಯಾಗಿ ಕೆಲಸ ಮಾಡಲಿಕ್ಕೆ ಪ್ರಯೋಜನ ಆಗ್ತದೆ. ಬಹುಶಃ ಈ ಪ್ರಶಸ್ತಿ ಆಯ್ಕೆಯಲ್ಲಿ ಅದು ಕೂಡ ಒಂದು ಮಾನದಂಡವಾಗಿತ್ತು ಅಂತೇಳಿ ಅನ್ನಿಸ್ತದೆ ನನಗೆ. ಖಂಡಿತ ಅದು ಮಾನದಂಡ ಆಗಿರುತ್ತೆ. ಇನ್ನೊಂದು, ಪುತ್ತೂರಿನ ಒಟ್ಟಿಗೆ ಬೆಳೆದು ಬಂದವರು ನೀವು, ಪುತ್ತೂರಿನ ಒಟ್ಟಿಗೆ ಬೆಳೆದು ಬಂದಿರಿ. ಪುತ್ತೂರು ಅಂತಂದಾಗ ನಿಮಗೆ ಏನು ನೆನಪಾಗ್ತದೆ? ಈಗ ಪುತ್ತೂರು ಎಲ್ಲಿದೆ? ನೋಡಿ, ಪುತ್ತೂರು ಬೆಳೀತಾ ಇದ್ದದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ನಮಗೆ ಒಂದು ಪುತ್ತೂರಿಗೆ ಒಂದು ಒಳ್ಳೆಯ ಬೆಳವಣಿಗೆ ಏನು ಇಲ್ಲಿ ಸ್ವಲ್ಪ ಏನು ಇಲ್ಲ, ಅದನ್ನು ನಾವು ನಮ್ಮಿಂದ ಆಗೋದನ್ನು ನಮಗೆ ಎಲ್ಲವೂ ಮಾಡಲಿಕ್ಕೆ ಆಗ್ತದೆ ಅಂತೆಲ್ಲ. ಈಗ ಎಲ್ಲವೂ ಸರ್ಕಾರ ಮಟ್ಟದಲ್ಲಿ ಕೆಲವೊಂದು ಕೆಲಸಗಳಾಗ್ತದೆ. ಹಾಗೆ ಪ್ರೈವೇಟ್ ಆಂಟ್ರಪ್ರಿನರ್ಸ್, ಉದ್ಯಮಿಗಳಿಂದ ಕೂಡ ಒಂದು ಊರು ಬೆಳಿಬೇಕಾದ್ರೆ ಅದಕ್ಕೆ ಪೂರಕವಾಗಿ ಅವರು ಕೆಲಸ ಮಾಡಬೇಕಾಗ್ತದೆ. ಇಲ್ಲಿ ಅಗತ್ಯತೆ, ಉದಾಹರಣೆಗೆ ನಾವು 89ರ ಕಾಲಘಟ್ಟದಲ್ಲಿ ಪುತ್ತೂರಿನಲ್ಲಿ ಸರಿಯಾದ ಒಂದು ಲಾಡ್ಜಿಂಗ್ ಇರಲಿಲ್ಲ, ನಿಮ್ಗೆ ಗೊತ್ತಿರ್ಬೋದು. ಸರ್ವ ಸುಸಜ್ಜಿತವಾದ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಂತ ಇರಲಿಲ್ಲ. ನಮಗೆ ಆಗ ಅನ್ನಿಸಿತ್ತು, ನಮ್ಮ ಅಂಗಡಿ ಹತ್ತ ತನಕ ಸಣ್ಣ ಒಂದು 100 ಸ್ಕ್ವೇರ್ ಫೀಟ್ನ ಅಂಗಡಿಯಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೆವು ಕೋಟ್ ರೋಡ್ನಲ್ಲಿ. ನಮ್ಮ ವ್ಯವಹಾರ ವೃದ್ಧಿಯಾದಾಗಿ ದೊಡ್ಡ ಶೋರೂಮ್ ಬೇಕು ಅಂತೇಳಿ, ದೊಡ್ಡ ಶೋರೂಮ್ ಬೇಕು ಅಂತಾಗುವಾಗ ಈ ರೀತಿ ಒಂದು ಐಡಿಯಾ ಬಂತು, ಕಲ್ಪನೆ ಬಂತು. ಒಂದು ಒಳ್ಳೆ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಅದರೊಟ್ಟಿಗೆ ಒಳ್ಳೆಯ ಒಂದು ಲಾಡ್ಜಿಂಗ್. ಆಗ ಸರಿಯಾದ ಹೋಟೆಲ್ ಇರಲಿಲ್ಲ ಪುತ್ತೂರಿನಲ್ಲಿ. ಪುತ್ತೂರಿಗೆ ಬರುವವರಿಗೆ ಮಂಗಳೂರಿನಲ್ಲಿ ನಿಂತು ಪುತ್ತೂರಿಗೆ ಬಂದು ಕೆಲಸ ಮಾಡಿ ಹೋಗುವಂಥ ಪರಿಸ್ಥಿತಿ ಇತ್ತು. ಅದನ್ನು ನಿರ್ಮಾಣ ಮಾಡುವಲ್ಲಿ ನಾವು ತೊಡಗಿಸಿಕೊಂಡೆವು. ಆಮೇಲೆ ನೋಡಿ, ಈಗ ಸಮಯದಲ್ಲಿ ಈಗ ಪುತ್ತೂರಿನಲ್ಲಿ ಮಾಲ್ ಇಲ್ಲ. ಯುವಕರು, ವಿಶೇಷವಾಗಿ ಕುಟುಂಬದವರು ಒಂದು ವೀಕೆಂಡನ್ನೆಲ್ಲ ಕಳಿಬೇಕಾದ್ರೆ ಮಂಗಳೂರಿಗೆ ಹೋಗ್ತಾರೆ ಮಾಲಿಗೆ. ಪುತ್ತೂರಿನಲ್ಲಿ ಒಂದು ಮಾಲ್ ಸ್ಥಾಪನೆ ಮಾಡಿದರೆ ಪುತ್ತೂರಿನ ಜನತೆಗೆ ತುಂಬ ಇದಾಗ್ತದೆ. ಒಳ್ಳೆ ಅದರಲ್ಲಿ ಥಿಯೇಟರ್ಸ್, ಈಗ ಗೊತ್ತಲ್ಲ ನಿಮಗೆ, ಈಗದ ಟ್ರೆಂಡ್, ಒಂದು ಫುಡ್ ಕೋರ್ಟು, ಥಿಯೇಟರ್, ಶಾಪಿಂಗ್ ಎಲ್ಲ ಒಟ್ಟಿಗೆ, ಒಂದು ಪ್ರಾಪರ್ ಪಾರ್ಕಿಂಗ್ ಇದೆಲ್ಲ ಮಾಡಿಕೊಂಡು ಹಾಗೆ ಒಂದು ಮಾಲ್ ನಿರ್ಮಾಣಕ್ಕೆ ತೊಡಗಿಸಿಕೊಂಡಿದೆ. ಇನ್ನೀಗ ಕೆಲವೇ 1-2-3 ತಿಂಗಳುಗಳ ಒಳಗೆ
ಮಾಲ್ ಓಪನ್ ಆಗಲಿಕ್ಕಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇನೆ. ಇದೆಲ್ಲ ಒಂದು ಊರಿನ ಬೆಳವಣಿಗೆಯ ದೃಷ್ಟಿಯಿಂದ ಕೂಡ ಬರೇ ಒಂದು ಎಕ್ಸ್ಪಾನ್ಷನ್ ಅಂತೇಳಿ ಅಲ್ಲ, ಆದರೆ ಅದು ಪೂರಕವಾಗಿರಬೇಕು, ಪುತ್ತೂರಿನ ಬೆಳವಣಿಗೆಗೆ ಪೂರಕವಾಗಿರಬೇಕು ನಮ್ಮ ಪ್ರಯತ್ನ ಅಂತ ಹೇಳುವ ದೃಷ್ಟಿಯಿಂದ ಕೂಡ ಕೈಗೊಂಡ ಪ್ರಾಜೆಕ್ಟ್ಗಳು. ಒಂದು ಬ್ರೇಕಿಂಗ್ ನ್ಯೂಸ್ ಕೊಟ್ಟಿದ್ದೀರಿ ನೀವು ನಮಗೆ, 2 ತಿಂಗಳಲ್ಲಿ ಮಾಲ್ ಓಪನ್ ಆಗುತ್ತೆ ಅಂತ. ಈಗ ಮತ್ತೆ ನಾನು ವಿಜಯರತ್ನಕ್ಕೆ ಬರ್ತೀನಿ. ವಿಜಯರತ್ನ ಪ್ರಶಸ್ತಿ ಅನೌನ್ಸ್ ಆದ ಕೂಡಲೇ ನಿಮ್ಮ ಗ್ರಾಹಕರು ಮತ್ತು ಕುಟುಂಬ ವರ್ಗ ಏನು ಹೇಳಿ? ಗ್ರಾಹಕರಿಗೆಲ್ಲ ನಂತರ ನಾನು ಪ್ರಶಸ್ತಿ ತಗೊಂಡ ನಂತರ ಗೊತ್ತಾಯ್ತು. ಈಗ ನಿಮ್ಮ ಮೀಡಿಯಾದ ಮೂಲಕ ನೀವೆಲ್ಲ ತುಂಬ ನಮಗೆ ಕೋಆಪ್ರೇಟ್ ಮಾಡ್ತಾ ಇದ್ದೀರಿ, ಹಾಗೆ ಗೊತ್ತಾದರೆಲ್ಲ ನಮಗೆ ಅಭಿನಂದನೆಗಳನ್ನು ಹೇಳ್ತಾರೆ, ಅವರು ಖುಷಿ ಪಡ್ತಾರೆ. ಕುಟುಂಬದವರಿಗೆ ತುಂಬ ಹೆಮ್ಮೆಯ ಕ್ಷಣ. ಪ್ರಶಸ್ತಿ ತಗೊಳ್ಳಿಕ್ಕೆ ನನ್ನ ಪತ್ನಿ ಕೂಡ ಒಟ್ಟಿಗೆ ಬಂದಿದ್ಲು. ನಮಗೊಂದು ಒಳ್ಳೆಯ ಒಂದು ಹೆಮ್ಮೆಯ ಮತ್ತು ಸಂತೋಷದ ಕ್ಷಣ, ಅದೆಲ್ಲ ನಾವು ಸಂಭ್ರಮಿಸಿದ್ದೇವೆ. ನಿಮ್ಮ ಎಂಪ್ಲಾಯೀಸ್ಗೆ ತುಂಬ ಸಂತೋಷ ಆಗಿದೆ. ಎಲ್ಲ ಬೆಳಿಗ್ಗೆ ಒಳಗೆ ಬರುವಾಗಲೇ ನಗುಮುಖದಿಂದ ಅದನ್ನು ಕಂಗ್ರ್ಯಾಚುಲೇಟ್ ಹೇಳ್ತಾ ನಮ್ಮನ್ನು ಸ್ವಾಗತ ಮಾಡ್ತಾ ಇದ್ದರು. ಎಲ್ಲ ಎಂಪ್ಲಾಯೀಸ್ ತುಂಬ ಅದನ್ನು ಅವರಿಗೆ, ಅಂದರೆ ಅವರು ಅದರ ಒಂದು ಪ್ರಶಸ್ತಿಯ ಭಾಗ ಅನ್ನುವ ಒಂದು ರೀತಿಯಲ್ಲಿ. ಯಾಕೆಂತೇಳಿದರೆ ಇದು ಯಾವಾಗಲೂ ಒಂದು ನಾವು ವ್ಯವಹಾರ ಕ್ಷೇತ್ರದಲ್ಲಿರುವವರು, ಈ ವ್ಯವಹಾರವನ್ನು ಗುರುತಿಸಿ ವ್ಯವಹಾರದ ಬೆಳವಣಿಗೆಯನ್ನು ಗುರುತಿಸಿಕೊಡುವಂಥ ಪ್ರಶಸ್ತಿ. ಹಾಗೂ ಬರೇ ನನ್ನ ಒಬ್ಬರ ಸಾಧನೆ ಅಲ್ಲ, ನಮ್ಮ ಎಂಪ್ಲಾಯಿಗಳು ಕೂಡ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳೋ ಇದರಲ್ಲಿ ಅವರು ಕೂಡ ಅದೇ ರೀತಿ ಅದನ್ನು ಒಳ್ಳೆಯ ರೀತಿಯಲ್ಲಿ ಸ್ವೀಕಾರ ಮಾಡಿದ್ದಾರೆ. GL ಆಚಾರ್ಯ ಇವರ ತಂದೆಯವರು ಸ್ಥಾಪಿಸಿದ ಸಂಸ್ಥೆ, ಆ ನಂತರ ಇವರು ಅದನ್ನು ಟೇಕ್ ಓವರ್ ಮಾಡಿಕೊಂಡು ಬಹಳ ಉತ್ತಮವಾಗಿ ಮುನ್ನಡೆಸ್ತಾ ಇದ್ದಾರೆ. ಈಗ ಇವರ ಮಕ್ಕಳ ಸಹಕಾರವು ಕೂಡ ಅದ್ಭುತವಾಗಿದೆ. ಮಕ್ಕಳು ಈ ಪ್ರಶಸ್ತಿ ಪಡೆದರ ಬಗ್ಗೆ ಏನು ಹೇಳಿದರು ಮತ್ತು ಮಕ್ಕಳು ಈ ಪ್ರಶಸ್ತಿಗೆ ಕಾರಣಕರ್ತರು ಕೂಡ ಹೌದು, ಅದನ್ನು ಹೇಗೆ ಬಣ್ಣಿಸ್ತೀರಿ ಅಂತ? ಇದು ಇಡೀ ಕುಟುಂಬವೇ ನಮ್ಮ ತುಂಬ ಸಂತೋಷಪಟ್ಟಿದೆ ಈ ಪ್ರಶಸ್ತಿಯ ಬಗ್ಗೆ. ಅದರಲ್ಲೂ ವಿಶೇಷವಾಗಿ ಮಕ್ಕಳಿಗೆ ಇದರಲ್ಲಿ ತುಂಬ ಸಂತೋಷಪಟ್ಟಿದ್ದಾರೆ. ಯಾಕೆಂತ ಹೇಳಿದರೆ ಅವರು ನನ್ನ ಒಟ್ಟಿಗೆ ಇದರಲ್ಲಿ ಕೆಲಸ ಮಾಡ್ತಾ ಇರುವವರು, ಇಬ್ಬರು ಜವಾಬ್ದಾರಿಯ ಸ್ಥಾನದಲ್ಲಿ ಇದನ್ನು ಈಗದ ಹಂತದಲ್ಲಿ ಇದನ್ನು ಮುಂದುವರಿಸುವಲ್ಲಿ ತುಂಬ ಅವರು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಸ್ವಾಭಾವಿಕವಾಗಿ ಅವರಿಗೂ ತುಂಬ ಹೆಮ್ಮೆ ಎನಿಸಿದೆ ಮತ್ತು ಇದು ತುಂಬ ಈ ಪ್ರಶಸ್ತಿಯ ಬಗ್ಗೆ ಸಂತೋಷಪಟ್ಟಿದ್ದಾರೆ. ಈಗ ಹಲವಾರು ಪ್ರಶಸ್ತಿಗಳಿಗೆ ಭಾಜನ ಆಗಿದ್ರಿ. ಕಳೆದ ವರ್ಷವೂ ನಿಮಗೊಂದು ಪ್ರಶಸ್ತಿ ಬಂದಿತ್ತು. ಈಗ ಜವಾಬ್ದಾರಿ ಹೆಚ್ಚಿದೆ ಅಂತ ಅನಿಸುತ್ತೆ. ಏನು ಸರ್ ಮುಂದಿನ ಯೋಚನೆಗಳು ಈ ಪ್ರಶಸ್ತಿಗಳೆಲ್ಲ ಬಂದ ನಂತರ ನಿಮ್ಮ ಯೋಚನೆ ಹೇಗೆ ಬದಲಾಯಿತಾ? ಪ್ರಶಸ್ತಿ ಬಂದ ನಂತರ ಇನ್ನೂ ಹೆಚ್ಚಿನ ಯಾವುದಕ್ಕೋಸ್ಕರ ಪ್ರಶಸ್ತಿ ಬಂದಿದೆ, ವ್ಯವಹಾರ ಕ್ಷೇತ್ರ ಇರ್ಬೋದು ನಮ್ಮದು, ಅದರ ಬೆಳವಣಿಗೆ, ಇನ್ನು ಸ್ವಲ್ಪ ಸಾಮಾಜಿಕವಾಗಿ ಮಾಡುವಂಥ ಕೆಲಸಗಳು, ಇದೆರಡರನ್ನು ಇನ್ನೂ ಹೆಚ್ಚಿನ ಹುಮ್ಮಸ್ಸಿನಿಂದ ಮಾಡಬೇಕಂತ ಹೇಳುವ ಒಂದು ಉತ್ಸಾಹ ಬಂದಿದೆ. ಈ ಪ್ರಶಸ್ತಿ ಸಿಕ್ಕಿದ ಒಂದು ಪ್ಲಸ್ ಪಾಯಿಂಟ್ ಅದೇ. ನಮ್ಮ ವ್ಯವಹಾರ ಕ್ಷೇತ್ರದಲ್ಲಿ ಇನ್ನೂ ಕೆಲವು ಬ್ರ್ಯಾಂಚ್ಗಳನ್ನು ಮಾಡಬೇಕು ಅಂತೇಳಿ ಆಲೋಚನೆ ಇದೆ. ಈಗ ಯಾವುದಕ್ಕೂ ಮೊದಲು ಈಗ ನೀವು ಹೇಳಿದ್ರಲ್ಲ ಬ್ರೇಕಿಂಗ್ ನ್ಯೂಸ್ ಅಂತೇಳಿ, ನಮ್ಮ ಮಾಲ್ ಕಂಪ್ಲೀಟ್ ಆಗಬೇಕು, ಅದರದೊಂದು ಜವಾಬ್ದಾರಿ ಮುಗ್ದ ನಂತರ ನಮ್ಮ ಈ ವ್ಯವಹಾರ ಕ್ಷೇತ್ರದಲ್ಲಿ ಸ್ವಲ್ಪ ಇನ್ನೂ ಉದ್ದಿಮೆಯನ್ನು ಬೆಳೆಸಬೇಕು ಅಂತೇಳಿ ನಮ್ಮ ಬ್ರ್ಯಾಂಡನ್ನು ಇನ್ನೂ ವಿಸ್ತಾರಕ್ಕೆ ಕೊಂಡೋಗಬೇಕು, GL ಬ್ರ್ಯಾಂಡನ್ನು ಇನ್ನೂ ವಿಸ್ತಾರಕ್ಕೆ ಕೊಂಡೋಗಬೇಕು ಅಂತ ಹೇಳುವ ಇರಾದೆಯನ್ನು ಹೊಂದಿದ್ದೇವೆ. ಮಾಲಿಂಗೇಶ್ವರ ದಯ ಮತ್ತು ಎಲ್ಲ ಜನರ ಸಪೋರ್ಟ್ ಇದ್ದರೆ ಸಾಧ್ಯವಾಗ್ತದೆ ಅಂತೇಳಿ ನಂಬಿದ್ದೇನೆ. ನಿಮ್ಮ ವಿಜಯರತ್ನ ಅನ್ನುವಂಥ ಪ್ರಶಸ್ತಿಯನ್ನು ಪಡೆದಿದ್ದೀರಿ, ನಿಮಗೆ ಅದಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ ಮತ್ತಷ್ಟು ನಿಮ್ಮ ಸಮಾಜಮುಖಿ ಕಾರ್ಯ ಹೀಗೆ ಮುಂದುವರಿಲಿ. ಇವತ್ತಿನ ವಿಜಯರತ್ನ ಮುಂದೆ ಕರ್ನಾಟಕ ರತ್ನವಾಗಲಿ ಅನ್ನುವಂತಹ ಆಶಯವನ್ನು ಸುದ್ದಿ ಕಡೆಯಿಂದ ವ್ಯಕ್ತಪಡಿಸುತ್ತಾ ನಮ್ಮ ಜೊತೆಗೆ ಇಷ್ಟು ಹೊತ್ತು ಮಾತಾಡೋದಕ್ಕೆ ನಿಮಗೆ ವಿಶೇಷ ಧನ್ಯವಾದ ಸರ್. ಇದು ಬಲರಾಮಾಚಾರ್ಯ ಅವರ ಮಾತು. ಅವರು ಹೇಳಿದರು, ನನಗೆ ಪ್ರಶಸ್ತಿ ಬಂದಿದೆ, ಅದು ನಾನು ಮಾಡಿದಂತಹ ಕಾರ್ಯ ಮಾತ್ರ ಅಲ್ಲ, ನನ್ನ ಜೊತೆಗಿದ್ದ ಎಲ್ಲರ ಸಹಕಾರದಿಂದ ಈ ಪ್ರಶಸ್ತಿ ಬಂದಿದೆ, ಈ ಪ್ರಶಸ್ತಿ ಎಲ್ಲರಿಗೂ ಸೇರಿದ್ದು ಅನ್ನುವಂಥ ಮಾತನ್ನು ಬಲರಾಮಾಚಾರ್ಯರು ಹೇಳಿದ್ದಾರೆ. ಶಿವಪ್ರಸಾದ್ ಮತ್ತು ಧನುಷ್ ಜೊತೆಗೆ ದಾಮೋದರ್ ದೊಂಡುಲೆ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.